ಲವ್ ಜಿಹಾದ್ ತಡೆಯಲು ಶ್ರೀರಾಮ ಸೇನೆಯ ಕರ್ನಾಟಕ ರಾಜ್ಯ ಘಟಕವು ಸಹಾಯವಾಣಿ ವ್ಯವಸ್ಥೆಯನ್ನ ಇಂದಿನಿಂದ ಕಾರ್ಯಾರಂಭಗೊಳಿಸಿದೆ. ಈ ಸಹಾಯವಾಣಿಯ ನಂಬರ್ 9090443444 ಆಗಿರುತ್ತದೆ. ಶ್ರೀರಾಮ ಸೇನೆಯ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಆನಂದ ಶೆಟ್ಟಿ ಅಡ್ಯಾರಿ ಅವರು ಸುದ್ದಿಗೋಷ್ಠಿಯಲ್ಲಿ ಈ ಬಗ್ಗೆ ಮಾಹಿತಿ ನೀಡಿ, ಹಿಂದೂ ಯುವತಿಯರ ರಕ್ಷಣೆ ಈ ಸಹಾಯವಾಣಿ ವ್ಯವಸ್ಥೆಯ ಮುಖ್ಯ ಉದ್ದೇಶ. ಕರ್ನಾಟಕದ ಮಂಗಳೂರು, ಬೆಂಗಳೂರು, ಕಲಬುರಗಿ, ಹುಬ್ಬಳ್ಳಿ, ಧಾರವಾಡ, ದಾವಣಗೆರೆ, ಬಾಗಲಕೋಟೆ ಎಂಬ 4 ಕಡೆ ಏಕಕಾಲದಲ್ಲಿ ಹೆಲ್ಪ್ಲೈನ್ ಕಾರ್ಯಾರಂಭಗೊಂಡಿದೆ. ಹುಬ್ಬಳ್ಳಿಯಲ್ಲಿ ಈ ಸಹಾಯವಾಣಿಯ ಕೇಂದ್ರ ಇರುತ್ತದೆ ಎಂದು ತಿಳಿಸಿದರು. ಸಹಾಯವಾಣಿಯು ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುತ್ತದೆ. ರಾಜ್ಯದ ಯಾವುದೇ ಮೂಲೆಯಿಂದ ಕರೆ ಮಾಡಬಹುದು. ಆಧಾರ ಸಹಿತವಾಗಿ ಕರೆ ಮಾಡಬೇಕು. ಮಾಹಿತಿಯನ್ನು ಗೌಪ್ಯವಾಗಿ ಇರಿಸಲಾಗುವುದು. ಲವ್ ಜಿಹಾದ್ ಕರೆಗಳನ್ನು ಮಾತ್ರ ಸ್ವೀಕರಿಸಲಾಗುತ್ತದೆ. ಕರೆಗಳ ಸತ್ಯಾಸತ್ಯತೆ ತಿಳಿದು ಬಳಿಕ ಮುಂದಿನ ಹೆಜ್ಜೆ ಇರಿಸಲಾಗುವುದು. ಕಾನೂನು ಮೀರುವುದಿಲ್ಲ. ಕಾನೂನಿನ ಚೌಕಟ್ಟಿನಲ್ಲಿಯೇ ಹೆಲ್ಪ್ಲೈನ್ ಕಾರ್ಯಾಚರಿಸಲಿದೆ. ಸಹಾಯವಾಣಿ ವ್ಯವಸ್ಥೆಯ ನಿರ್ವಹಣೆಯಲ್ಲಿ ವಕೀಲರ ತಂಡ, ಮಾಜಿ ಪೊಲೀಸ್ ಅಧಿಕಾರಿಗಳು, ಮಹಿಳೆಯರು ಇರುತ್ತಾರೆ. ಕಾನೂನು ಸಲಹೆಯನ್ನು ನೀಡಲಾಗುತ್ತದೆ ಎಂದು ಹೇಳಿದರು. ಲವ್ ಜಿಹಾದ್ಗೆ ಸಂಬಂಧಿಸಿ ಉತ್ತರ ಭಾರತದಲ್ಲಿ 2022-23ರಲ್ಲಿ 153 ಹಿಂದೂ ಯುವತಿಯರ ಕೊಲೆಯಾಗಿದೆ ಎಂದು ಮಾಹಿತಿ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಶ್ರೀರಾಮ ಸೇನೆಯ ಮಂಗಳೂರು ಉಡುಪಿ ವಿಭಾಗದ ಅಧ್ಯಕ್ಷ ಮಧುಸೂದನ್ ಉರ್ವಸ್ಟೋರ್, ಉಡುಪಿ ಜಿಲ್ಲಾಧ್ಯಕ್ಷ ಜಯರಾಮ್ ಅಂಬೇಕಲ್ಲು, ಮಂಗಳೂರು ಕಾರ್ಯಾಧ್ಯಕ್ಷ ಅರುಣ್ ಕದ್ರಿ, ಸುದರ್ಶನ್ ಪೂಜಾರೆ, ಹೇಮಂತ ಜಾನಕೆರೆ ಅವರು ಉಪಸ್ಥಿತರಿದ್ದರು. ಸಹಾಯವಾಣಿ ತಂಡ ಕಾರ್ಯಾಚರಣೆ ಮಾಡ್ತದೆ. ಯಾರೇ ಕೂಡ ಅದಕ್ಕೆ ಕರೆ ಮಾಡಬಹುದು. ಕೇವಲ ಸಹೋದರಿಯರು ಅಂತಂದಲ್ಲ, ಖಾಲಿ ಹೆಣ್ಣು ಮಕ್ಕಳು ಅಂತಲ್ಲ, ಮನೆಯವರು ಕರೆ ಮಾಡಬಹುದು, ಹಿತೈಷಿಗಳು ಕರೆ ಮಾಡಬಹುದು. ಆದರೆ ನಮಗೆ ಆಧಾರ ಬೇಕಾಗ್ತದೆ. ಆಧಾರ ಸಹಿತವಾಗಿ ಕರೆ ಮಾಡಿ ಎಲ್ಲರ ಹೆಸರನ್ನು ಕೂಡ ನಾವು ಗೌಪ್ಯವಾಗಿ ಇಡ್ತೇವೆ. ಮುಂದಿನ ದಿನಗಳಲ್ಲಿ ಲವ್ ಜಿಹಾದ್ಗೆ ಯಾರು ಬಲಿಯಾಗ್ತಾರ ಆ ಸಂಖ್ಯೆಯನ್ನು ಗಣನೀಯವಾಗಿ ಕಡಿಮೆ ಮಾಡುವಂತಹ ಉದ್ದೇಶ ನಮ್ಮ ಸಂಘಟನೆಗಿದೆ. ಹಿಂದೂ ಸಂಘಟನೆ ಅಂತ ಹೇಳಿಸ್ಕೊಂಡು ನಾವು ಈ ಕಾರ್ಯಕ್ಕೆ ಕೈ ಹಾಕಿರೋದು ಬಹುಶಃ ಇಡೀ ರಾಜ್ಯಾದ್ಯಂತ ಬಹಳ ಪ್ರಶಂಸೆಗೆ ಒಳಗಾಗಿದೆ. ಕರೆ ಬಂದ ಮೇಲೆ ನಾನು ಆಗಲೇ ಹೇಳಿದೆ, ಪ್ರಕರಣ ಯಾವ ಮಟ್ಟಕ್ಕಿದೆ ಅಂತ ಹೇಳುವಂಥದ್ದು ನಾವು ಮೊದಲು ಪರಿಶೀಲನೆ ಮಾಡ್ತಾರೆ. ನಮ್ಮ ತಂಡ ಏನಿದೆ ಪರಿಶೀಲನೆ ಮಾಡ್ತಾರೆ. ಆದಮೇಲೆ ಈ 6 ಎಲ್ಲ ಜಿಲ್ಲೆಗಳಿಂದ, ಈಗ ರಾಜ್ಯದ ಎಲ್ಲ ಜಿಲ್ಲೆಗಳಿಂದಲೂ ಕರೆ ಹೋಗುತ್ತೆ. ಹೋದ ತಕ್ಷಣ ನಾವು ಮೊದಲು ಮಾಡೋದು ಆ ವ್ಯಕ್ತಿ ಕರೆ ಮಾಡಿದಂತಹ ವ್ಯಕ್ತಿ ಸಾಚಾನ ಅಲ್ವಾ ಅಂತ ಹೇಳುವ. ಈಗ ಈ ಕರೆ ಸಾರ್ವಜನಿಕವಾಗಿ ಕರೆ ನಾವು ನಂಬರ್ ಕೊಟ್ಟಿರುವಾಗ ಎಲ್ಲರೂ ಇದಕ್ಕೆ ಕರೆ ಮಾಡ್ತಾರೆ. ಅಂದರೆ ಯಾರು ಮಾಡ್ತಾರೆ ಅಂತ ಹೇಳಿಕ್ಕಾಗಲ್ಲ. ಎಲ್ಲರೂ ಮಾಡ್ಬೋದು. ಅದಕ್ಕೆ ಸಂಬಂಧಪಡದವರು ಕೂಡ ಮಾಡ್ಬೋದು, ಸಂಬಂಧಪಟ್ಟವರು ಮಾಡ್ಬೋದು. ಅದೇ ಸತ್ಯಾಸತ್ಯತೆಯನ್ನು ನಾವು ತಿಳ್ಕೊಳ್ಳೋದು ಮೊದಲು ನಮ್ಮ ಆದ್ಯ ಕರ್ತವ್ಯ. ಹಾಗಾಗಿ ಸತ್ಯಾಸತ್ಯತೆಯನ್ನು ತಿಳ್ಕೊಂಡು ನಂತರದ ಹೆಜ್ಜೆಯನ್ನು ನಾವು ಇಡ್ತಾ ಹೋಗ್ತೇವೆ. ಅಂದರೆ ಅದು ಯಾವ ಮಟ್ಟಕ್ಕಿದೆ, ಯಾವ ಮಟ್ಟದಲ್ಲಿದೆ ಅಂತ ಹೇಳುವಂಥದ್ದು ನಮಗೆ ಮುಖ್ಯ ಆಗಿರುತ್ತೆ. ಈಗ ಆರಂಭದಲ್ಲಿ ಆದರೆ ನಾವು ಹೇಗೆ ಅವರಿಗೆ ಟಚ್ ಆಗುವಂಥದ್ದು, ಅವರ ಮನೆಯವರಿಗೆ ನಾವು ವಿಷಯವನ್ನು ತಿಳಿಸುವಂಥದ್ದು, ಒಂದು ವೇಳೆ ಮನೆಯವರಿಗೆ ಗೊತ್ತಿದ್ದರೆ ಅವರನ್ನು ಹೇಗೆ ನಾವು ಇದರ ಬಗ್ಗೆ ಮಾಹಿತಿಯನ್ನು ನೀಡುವಂಥದ್ದು, ಕೌನ್ಸಿಲಿಂಗ್ ಕೊಡುವಂಥದ್ದು, ಒಂದು ವೇಳೆ ಪೊಲೀಸ್ ಅಧಿಕಾರಿ ಸಹಾಯ ಪಡುವಂಥದ್ದು. ನಾನು ಮತ್ತೊಮ್ಮೆ ಬೊಟ್ಟು ಮಾಡಿ ಹೇಳ್ತೇನೆ, ಕಾನೂನು ಮೀರಿ ನಾವು ಯಾವುದೇ ಕೆಲಸವನ್ನು ಮಾಡೋದಿಲ್ಲ. ಕಾನೂನಿನ ಚೌಕಟ್ಟಿನಲ್ಲಿ ಈ ಸಹಾಯವಾಣಿ ಕಾರ್ಯಾಚರಣೆ ಮಾಡುತ್ತೆ. ಕಾನೂನು ಮೀರಿ ನಾವು ಯಾವುದೇ ಕೆಲಸಕ್ಕೆ ಕೈ ಹಾಕೋದಿಲ್ಲ. ಇದು ಸ್ಪಷ್ಟತೆ ಇರಲಿ. ಅಂದರೆ ಇದು ನಮ್ಮ ಒಂದು ಸಹಾಯವಾಣಿ ಆದರೂ ಕೂಡ ನಾವು ಎಷ್ಟೋ ಜನ ನನ್ನ ಕೇಳಿದರು, ಏನು ನಿಮ್ಮ ಕಾರ್ಯಾಚರಣೆ ಹೇಗಿರುತ್ತೆ, ಈ ಹಿಂದೆ ಹೊಡೆದಾಟ ಬಡಿದಾಟ ಅದೆಲ್ಲ ಇತ್ತು. ಆದರೆ ಖಂಡಿತವಾಗಿ ನಾವು ಅನೈತಿಕ ಪೊಲೀಸ್ಗಿರಿ ನಾವು ಖಂಡಿತವೂ ಮಾಡೋದಿಲ್ಲ. 100ಕ್ಕೆ 100 ಹೇಳ್ತೀವಿ. ಈ ವಿಷಯದಲ್ಲಿ 100ಕ್ಕೆ 100 ಆ ಹೆಣ್ಣನ್ನು ಒಂದು ವೇಳೆ ನಮಗೆ ಕರೆ ಬಂದರೆ ಆ ನಮ್ಮ ಹಿಂದೂ ಸಹೋದರಿಯನ್ನು ದಡ ತಲುಪಿಸುವಲ್ಲಿ ಖಂಡಿತವಾಗಿ ಯಶಸ್ವಿ ನಾವು ಆಗ್ತೇವೆ.